ನಮಸ್ಕಾರ ಎಲ್ಲರಿಗೂ ಹೇಮ ಪಾಕಶಾಲೆಗೆ ಸ್ವಾಗತ. ಇವತ್ತು ನಾನು ಎಣ್ಣೆ ಬದನೆಕಾಯಿ ತೋರಿಸೋಣ ಅಂತ. ಅದಕ್ಕೆ ಎಣ್ಣೆ ಬದನೆಕಾಯಿ ಚಿಕ್ಕ ಚಿಕ್ಕದಾಗಿ ಒಂದು 1/2 kg ತೊಗೊಂಡಿದ್ದೀನಿ. ಎಣ್ಣೆ ಇದು ಕಲ್ಲುಪ್ಪು, ಸಾಂಬಾರು ಪೌಡ್ರು, ಬಿಳಿ ಎಳ್ಳು, ಸಾಸಿವೆ, ಹುಣಸೆಹಣ್ಣು, ಟೊಮೊಟೊ 1.5 ತೊಗೊಂಡಿದ್ದೀನಿ. ಇದು ಈರುಳ್ಳಿ ಸುಟ್ಟಿಟ್ಕೊಂಡಿದ್ದೀನಿ ನಾನು, ಕರಿಬೇವು, ಕೊತ್ತಂಬರಿ, ಇದು ತೆಂಗಿನಕಾಯಿ. ಬನ್ನಿ ಈಗ ಪ್ರಿಪ್ರೇಷನ್ಗೆ ಹೋಗೋಣ. ನೋಡಿ, ನಾನು ಹುಣಸೆನ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಬಿಸಿನೀರಲ್ಲಿ ಸ್ವಲ್ಪ ಬೇಯಲಿ ಅಂತ. ಟೊಮೊಟೊನೂ ಇದು ತುಪ್ಕೊಳಕ್ಕೆ ಸ್ವಲ್ಪ ಈಸಿಯಾಗಿರುತ್ತೆ ಅಂತ. ಒಂದು 2-3 ಮಿನಿಟ್ಸು ಸ್ವಲ್ಪ ಇದಾಗಿದ್ದು ಕುದೀಲಿ. ಇದು ಅಷ್ಟೊತ್ತಿಗೆ ನಾವು ಇಲ್ಲಿ ಎಳ್ಳಿದೆ, ಎಳ್ಳು ಒಂದು 2-3 ಸ್ಪೂನ್ ತೊಗೊತೀನಿ ನಾನು. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ರುಬ್ಬಕ್ಕೆ. ಇದು ಇನ್ನೊಂದು 1/2 ಸ್ಪೂನ್ ಹಾಕ್ಕೊತೀನಿ. ಸ್ವಲ್ಪ ಚೆನ್ನಾಗಿರುತ್ತೆ ಎಳ್ಳು ಜಾಸ್ತಿ ಹಾಕ್ಕೊಂಡ್ರೆ. ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಂಡು ನಾವು ಎಲ್ಲ ಮಿಕ್ಸಿನಲ್ಲಿ ಬ್ಲೆಂಡ್ ಮಾಡ್ಕೊಳ್ಳೋಣ. ನೋಡಿ, ಇದಾಗಿದೆ. ಇದು ನಾನು ತೆಕ್ಕೊತಾ ಇದ್ದೀನಿ. ಇದು ಬೆಂದಿದೆ. ಇದು ಈಗ ಗ್ರೈಂಡ್ ಮಾಡ್ಕೊಳ್ಳೋಣೆಲ್ಲ. ಈ ಹುಣಸೆಹಣ್ಣು ಟೊಮೊಟೊ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಫಸ್ಟು ಎಳ್ಳು ಹಾಕ್ಕೊತಾ ಇದ್ದೀನಿ. ಇದು ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಮತ್ತು ಇದಕ್ಕೆ ನಾನು ಉಪ್ಪು ಹಾಕೊಂಡ್ಬಿಡ್ತೀನಿ. ಆಮೇಲೆ ಬೇಕು ನೋಡ್ಕೊಂಡು ಇದು ಮಾಡೋಣ. ಮತ್ತು ಸಾಂಬಾರು ಪೌಡ್ರು, ಖಾರ ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ. ನಾನು ಒಂದು 2-2.5 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದು ಮಿಕ್ಸಿನಲ್ಲಿ ಪೇಸ್ಟ್ ಗ್ರೈಂಡ್ ಮಾಡ್ಕೊಂಡ್ಬರ್ತೀನಿ. ನೋಡಿ, ಇದು ಆಪ್ಷನಲ್ಲು. ಕೆಲವರು ಹಾಕ್ತಾರೆ, ಇಲ್ಲಾಂದ್ರೆ ಇಲ್ಲ, ಅವ್ರವ್ರ ಇಷ್ಟ. ನಾನು ಚಿಕ್ಕ ಚಿಕ್ಕದು ಇದೊಂದು ಹಾಕ್ಕೊತೀನಿ. ಒಂದೇ ಒಂದು ಚಕ್ಕೆ, ಇದು ಚಿಕ್ಕ ಚಿಕ್ಕ 2 ಲವಂಗ ಹಾಕ್ಕೊಂಡಿದ್ದೀನಿ. ನೋಡಿ, ಈ ಥರ ಪೇಸ್ಟ್ ಆಗಿದೆ. ನಾವು ಫಿಲ್ ಮಾಡ್ಕೊಬೇಕು ಈಗ ಬದನೆಕಾಯಿ ಒಳಗಡೆ. ನಾನು ತೋರಿಸ್ಕೊಡ್ತೀನಿ ಯಾವ ಥರ ಅಂತ. ನೋಡಿ, ಇದು ಬದನೆಕಾಯಿ ಈ ಥರ ಕಟ್ ಮಾಡ್ಕೊಬೇಕು. ನೋಡ್ಕೊಬೇಕು ನಾವು ಒಳಗಡೆ ಯಾವ ಥರ ಇದೆ ಅಂತ ಎಲ್ಲ ಚೆಕ್ ಮಾಡಿ ನಾವು ಫಿಲ್ ಮಾಡಬೇಕಾಗತ್ತೆ. ಅದು ಈ ಥರ ಒಂದೊಂದು ಬದನೆಕಾಯನ್ನು ಈ ಥರ ನಾವು ನೆನೆಸಿಡ್ಬೇಕು. ಇದು ಸ್ವಲ್ಪ ಹೊತ್ತು ನೆನೆಸಿಟ್ಟು ತುಂಬ ಚೆನ್ನಾಗಿರುತ್ತೆ. ನಾನೇನೋ ಅರ್ಜೆಂಟು ವೀಡಿಯೋ ಅಂತ ಮಾಡ್ತೀನಿ. ನೀವೇನೋ ಮಾಡೋಂಗಿದ್ರೆ ಅಟ್ಲೀಸ್ಟ್ ಒಂದು 1/2 hour ನೆನೆಸಿ, ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈ ಥರ ಅಷ್ಟೇ, ಒಂದೊಂದು ಈ ಥರ ಮಾಡ್ಕೊಬೇಕು. ನೋಡಿ, ಇದು ಆಗಿದೆ. ಮಸಾಲೆ ಇಷ್ಟು ಮಿಕ್ಕಿದೆ. ಇದು ಈಗ ಒಗ್ಗರಣೆ ಹಾಕೊಳ್ಳೋಣ ಬನ್ನಿ. ಕುಕ್ಕರಲ್ಲೇ ಮಾಡೋಣ ಅಂತ ಒಂದೇ ಒಂದು ವಿಷಲು. ಎಣ್ಣೆ ಹಾಕ್ಕೊತಾ ಇದ್ದೀನಿ, ಸಾಸಿವೆ ಹಾಕ್ಕೊತಾ ಇದ್ದೀನಿ, ಕರಿಬೇವು ಹಾಕ್ಕೊತೀನಿ, ಬದನೆಕಾಯಿ ಹಾಕ್ಕೊತೀನಿ ಒಂದೊಂದೇ. ಬದನೆಕಾಯಿ ಹಾಕಿದ್ದೀನಿ. ಸ್ವಲ್ಪ ಫ್ರೈ ಆಗಲಿದೆ. ಫ್ರೈ ಆದಮೇಲೆ ಸ್ವಲ್ಪ ಮಸಾಲೆ ಹಾಕೋಣ ಉಳಿದಿರೋದು. ಈ ಮಸಾಲೆ ಎಲ್ಲ ಹಾಕ್ಕೊತೀನಿ ಇದಕ್ಕೆ. ನೋಡಿ, ಇದು ಫ್ರೈ ಚೆನ್ನಾಗಿ ಮಾಡ್ಕೊಳ್ಳಿ ಈ ಥರ. ಬೇಕಾದರೆ ನೀವು ಬರೀ ಪಾತ್ರೆನಲ್ಲೂ ಮಾಡ್ಕೊಬೋದು. ಒಂದು ವಿಜಿಲ್ ಬಂದರೆ ಚೆನ್ನಾಗಿರುತ್ತೆ ಅಂತ ನಾನು ಕುಕ್ಕರಲ್ಲಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ 1 ನಿಮಿಷ 2 ನಿಮಿಷ ಫ್ರೈ ಆಗಿದ ತಕ್ಷಣ ನೀರು ಹಾಕ್ಕೊಂಡು ಲಿಡ್ ಮುಚ್ಚಿಟ್ಬಿಡೋಣ. ಚೆನ್ನಾಗಿ ಆಗಿದೆ ಫ್ರೈ. ಇದು ನಾನು ಮಸಾಲೆ ನೀರೇ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಗಟ್ಟಿಗಿದ್ರೇ ಚೆನ್ನಾಗಿರೋದು. ಇನ್ನು ಸ್ವಲ್ಪ ನೀರು ಹಾಕ್ಕೊತೀನಿ ನಾನು, ಒಂದು ವಿಷಲ್ ಬರಲಿ. ಈ ಉಪ್ಪು ಖಾರ ಎಲ್ಲ ನೀವು ಈಗ ನೋಡ್ಕೊಬೇಕು ಕರೆಕ್ಟಾಗಿದೆಯಾ ಇಲ್ವೋ ಅಂತ. ನೋಡಿಕೊಂಡು ನೀವು ಆಮೇಲೆ ಇದು ಮಾಡ್ಕೊಬೇಕು. ಇದು ನೋಡಿ, ಲಿಡ್ ಮುಚ್ಚೋಣ. ಒಂದೇ ಒಂದು ವಿಷಲ್ ಬರಲಿ, ನೋಡೋಣ ಇದು ಆಗಿದೆಯಾ ಅಂತ. ಆಗಿದೆ. ಇದು ಡಿಶ್ ಔಟ್ ಮಾಡ್ಕೊಳ್ಳೋಣ. ನೋಡಿ, ಇದು ಎಣ್ಣೆ ಬದನೆಕಾಯಿ ಆಗಿದೆ. ಇದು
ಇದು ರೈಸ್ಗೆ ಮತ್ತು ಮುದ್ದೆಗೆ ಚೆನ್ನಾಗಿರುತ್ತೆ ಅಂತಲೇ ನಾನು ರೈಸನ್ನು ಮುದ್ದೆ ಎರಡೂ ಸರ್ವ್ ಮಾಡ್ಕೊಂಡಿದ್ದೀನಿ. ಇದು ಬೇಕಂದರೆ ನಾವು ಈ ಥರ ಎಷ್ಟು ಇದಾಗಿರುತ್ತಂತೆ, ಸಿಂಪಲ್ಲೇ ಇದು. ಇನ್ನೂ ಒಂದು 3-4 ಥರ ತೋರಿಸ್ಬೇಕಂತ ಅಂದ್ಕೊಂಡಿದ್ದೀನಿ, ಅದು ನೋಡೋಣ. ಮತ್ತು ರೈಸಿಗೆ ಈ ಥರ ಇಟ್ಟಿರ್ತೀನಿ ನೋಡಿ. ಸಿಂಪಲಾಗಿ ತೋರಿಸಿದ್ದೀನಿ, ನೀವು ಮಾಡಿ ಟ್ರೈ ಮಾಡಿ ನನ್ನ ಕಮೆಂಟಲ್ಲಿ ತಿಳಿಸಿ. ಮತ್ತು ಇನ್ನೊಂದು ಇದೇ ಥರನೇ ರೆಸಿಪಿ ಎಣ್ಣೆ ಬದನೆಕಾಯಿನಲ್ಲಿ ತೋರಿಸ್ಬೇಕಂತ ಅಂದ್ಕೊಂಡಿದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ, ಲೈಕ್ ಕೊಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಹೇಮಾ ಪಾಕಶಾಲೆಗೆ ನಮಸ್ಕಾರ.